ಭೂಮಿದ ಮೇಲಡೆಲೋಗುದ ಸೃಷ್ಟಿಗೆ ಉರಿಯು ನಂಜು ದೀಪ ಕೈ ಕರುಣಯಸ್ತ್ರ ವಾತ್ಸಲ್ಯ ವಸ್ತ್ರಮೋ ಕೋಟಿ ದೇವರೇ ರೂಪ ಬಚ್ಚಲೆ ಬಾಜಲ ಒಚ್ಚನ ಉಸಲು ನಡೆಗೆದೆ ಸಾಲಡೆ ಬಿಚ್ಚುನ ನಿರಲೆ ವಾನಿಲೆ ನಾಡುನ ತರಿಕೆ ಮೂಲು ಸ್ವರ್ಗದ ಚಾಲೆ ನಿನ್ನ ಮಡಿಲೆ ಅಮ್ಮ 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 ಹಾಯ್ ಹಲೋ ನಮಸ್ತೆ. ಧನು ಬಿರುವಾಸ್ ಯೂಟ್ಯೂಬ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಬೆಳಿಗ್ಗೆ ನೈಟ್ ಶಿಫ್ಟ್ ಮುಗಿಸಿಕೊಂಡು ಡ್ಯೂಟಿಯಿಂದ ಬರುವಾಗ ನನಗೆ ಸಿಕ್ಕಿದಂಥ ಇದೊಂದು ವಿಡಿಯೋ ಮಾಡಿದ್ದೇನೆ. ಬೆಳಿಗ್ಗೆ ಒಂದು 6 ಗಂಟೆಗೆ ಬರುವಾಗ ನನಗೆ ದಾರಿಯಲ್ಲಿ ಈ ಥರ ಕೆಲವು ಸಿಕ್ಕಿತ್ತು. ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡು ಬಂದೆ. ತುಂಬ ಚಂದ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಹಾಗೆ ಅನಿಸಿತು. ತುಂಬ ಒಂದು ಮೊಗ್ಗು, ಅರಳಿದ ಹೂವು, ದಾಸವಾಳ, ಹಾಗೆ ಚಂದ ಇತ್ತು. ಅದೊಂದು ನನಗೆ ಬೆಳಗ್ಗೆ ಹಕ್ಕಿಗಳ ಒಂದು ಸೌಂಡ್ ಬರ್ತಾ ಉಂಟು ನೋಡಿ. ಅದರಲ್ಲಿ ಹಕ್ಕಿಗಳ ಕೂಗು ಎಷ್ಟು ಚಂದ ಉಂಟು ನೋಡಿ. ಬೆಳಿಗ್ಗೆ ಹೊರಗಡೆ ಹೋದರೂ ಈ ಥರದ ಒಂದು ವಿಡಿಯೋ ಸಿಗ್ತದೆ ಮಾಡಲಿಕ್ಕೆ. ಹೂವು ನೋಡಿ, ದಾಸವಾಳ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಹೇಗಿದೆ ವಿಡಿಯೋ ಅಂತ ತಿಳಿಸಿ. ಧನು ಬಿರುವಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿರ್ತೀನಿ. ಯಾಕಂದರೆ ನಾವೆಲ್ಲ ಸಣ್ಣ ಯೂಟ್ಯೂಬರ್ ಅಲ್ವಾ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಅದಕ್ಕೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ. ಇದು ನೋಡಿ, ಇದು ಯಾವ ಹೂವು? ಇದು ನಾವು ಮನೆ ಹತ್ರ ಇರುವಂಥ ಒಂದು ಗಿಡದ್ದು. ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಗೊತ್ತುಂಟು ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ.